ದೇರ್ಲಕಟ್ಟೆ ನಿಟ್ಟೆ ಜಸ್ಟಿಸ್ ಕೇಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಡು ಡಾಕ್ಟರ್ಸ್ ದಿನಾಚರಣೆಯನ್ನು ಶುಕ್ರವಾರ ಕಾಂಡಾಟನೆ ಮಲ್ದಿತ್ತೇರು. ಕಾರ್ಯಕ್ರಮವನ್ನು ತುಡರ್ಬೆಳಗಾದ ಉದೀಪನ ಮಲ್ತದು ಲೇಸ್ತ ಗುರ್ಕಾರ್ನಿವಹಿಸಿದ ಪಾತೆರ್ನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಲು ಡಾಕ್ಟರ್ ಶಾಂತಾರಾಮ್ ಶೆಟ್ರು ವೈದ್ಯರ್ನ ದಿನಾಚರಣೆಡು ಮಾನಾದಿಗದ ಪುರಸ್ಕಾರ ಪಡೆಯಿನ ಡಾಕ್ಟರ್ ನಗ್ಲೆಗ್ ಅಭಿನಂದನೆ ಸಂದಾದು ಇಂಚಿತಿ ಡಾಕ್ಟರ್ ನಗ್ಲಿನ ಪರಿಶ್ರಮ ಸೇವಾ ತಾತ್ಪರ್ಯತೆಡು ನಿಟ್ಟೆ ಕೇಸ್ ಹೆಗ್ಡೆ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಪುದರ್ ಪಡೆಯರೆ ಸಾಧ್ಯ ಆತನ ಪಂಡದ ಮಾತಾ ಡಾಕ್ಟರ್ ನಕ್ಲೆಗೆ ವೈದ್ಯರ್ನ ದಿನಾಚರಣೆದ ಶುಭಾಶಯ ತೆರಿಪಾಯರು. 15,000-20,000 population. Today the most popular orthopedic surgeon in that part of the whole of Kasaragod and Kalinga district. And even today, if he cannot do anything, he sends the patients to Shema, so that there is always like an MOU between us and Dr. Vittadas. Moreover, he sent his daughter here, and she was a prize-winning graduate. And I asked her, you should take orthopedics, but she said, no sir, I am taking orthopedics. I'm taking psychiatry, and she is doing her psychiatry. She got a rank of nearly I think 3,000 or 3,000 and all, and she got a seat in NIMHANS. And we are really thankful to you. NIMHANS, no? ಪುಗರ್ತದ ಆಪ್ಟಮಾಲಜಿಸ್ಟ್ ಡಾಕ್ಟರ್ ಜಯರಾಮ್ ಶೆಟ್ಟಿ, ಕೇರಳ ತಳ್ಳಿ ಪರಂಬದ ಪುಗರ್ತದ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ವಿಠಲ್ ಪೈ, ಉತ್ತರ ಕನ್ನಡ ಕುಮಟಾದ ಪುಗರ್ತದ ಗೈನಕಾಲಜಿಸ್ಟ್ ಡಾಕ್ಟರ್ ಟಿಎನ್ ಹೆಗ್ಡೆ, ಕುಂದಾಪುರ ಬಿಟ್ಕಲ್ ಕಟ್ಟೆದ ಪುಗರ್ತದ ಕುಟುಂಬ ವೈದ್ಯರು ಡಾಕ್ಟರ್ ರಾಮಚಂದ್ರ ಬಾಯಿರಿ ಮೊಕ್ಲೆಗ್ ದೇರ್ಲಕಟ್ಟೆ ನಿಟ್ಟೆ ಜಸ್ಟಿಸ್ ಕೇಸ್ ಹೆಗ್ಡೆ ಆಸ್ಪತ್ರೆ ಬೊಕ್ಕ ವೈದ್ಯಕೀಯ ಕಾಲೇಜದ ಪರವಾದ ಮಾನಾದಿಗೆ ಮಲ್ದೇರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಲು ಪ್ರೊಫೆಸರ್ ಡಾಕ್ಟರ್ ಸತೀಶ್ ಭಂಡಾರಿ ಮಲ್ಲಬಿನಿರಾದ ಪಾತೆರಂದು ಜುಲೈ 1 ತಾರೀಕು ಪಂಡ ವೈದ್ಯರ್ ನಕ್ಲಿನ ಪಾಲುಗು ವೈದ್ಯರ್ನ ದಿನಾಚರಣೆದ ಮಲ್ಲ ದಿನ ಇದದ ಪಿರೌಡು ಡಾಕ್ಟರ್ ಬಿಸಿ ರಾಯ್ ಇಂಬೇರ್ನ ವೈದ್ಯಕೀಯ ಸೇವೆದ ತ್ಯಾಗ ಉಂಡು ಪಂಡ ತೆರಿಪಾಯರು. Also we are practicing honoring people who have been retired from Hegde Medical Academy. It's very difficult task to select family physicians and people from outside. It's it's a difficult job. I should congratulate the dean, other distinguished people from the selection committee, and also our public relation officer, Mr. Hemant Shetty, for selecting very appropriately these three distinguished people from the medical profession. Dr. Jairam Shetty, who has served under Hegde Medical Academy and under the university for more than almost 2 decades. ಕ್ಷೇಮದ ಡೀನ್ ಪ್ರೊಫೆಸರ್ ಡಾಕ್ಟರ್ ಪಿಎಸ್ ಪ್ರಕಾಶ್ ಸಭೆ ನಿಂತ್ಕೊಂಡರು. ಆಡಳಿತ ವಿಭಾಗದ ವೈಸ್ ಡೀನ್ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಅಕಾಡೆಮಿಕ್ ವಿಭಾಗದ ವೈಸ್ ಡೀನ್ ಪ್ರೊಫೆಸರ್ ಡಾಕ್ಟರ್ ಅಮೃತ್ಯಂ ಮಿರಾಸ್ಕರ್, ಆನ್ಕೋ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರು ಡಾಕ್ಟರ್ ವಿನಯ್ ಕುಮಾರ್ ಜೆ ರಾಜೇಂದ್ರ, ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನಂಜೇಶ್ ಕುಮಾರ್ ಮಾನದಿಗೆ ಪಡಿಪಿನಕ್ಲಿನ ಪರಿಚಯ ಪಂಡೇರು. ಜನರಲ್ ಮೆಡಿಸಿನ್ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಅದಿತಿ ಭಂಡಾರಿ ಸಭೆ ಸುಧಾರಿಕೆ ಮಲ್ತೇರು. ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಸುಮಲತಾ ಸೊಲ್ಮೆ ಸಂದಾಯರು.